ಆತ್ಮೀಯ ಭಗವತ್ಭಕ್ತರು, ಕೆಎ 19 ಪಿ 4045 ಮಾರುತಿ 800 ಕಾರನ್ನು ದಯವಿಟ್ಟು ಅಲ್ಲಿಂದ ತೆರವುಗೊಳಿಸಿ ಮತ್ತೊಂದು ವಾಹನಕ್ಕೆ ಜಾರಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕೆಎ 19 ಪಿ 4045 ಮಾರುತಿ 800 ಕಾರಣ ಮಾಲಕರು ಎಂದಿದ್ರು ಆ ವಾಹನದ ಬಳಿಗೆ ಬಂದು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಆತ್ಮೀಯ ಬಾಂಧವರೇ, ಪರಮ ಪಾವನವಾದ ಕಾರಣೀಕವಾದಂಥ ಪುಣ್ಯವನ್ನು ಪಟ್ಟಸೂರು ಶ್ರೀ ಪಾಡಾಂಗ ಭಗವತಿ ಕ್ಷೇತ್ರ. ಇದೀಗ ಆ ಭಗವತಿ ಕ್ಷೇತ್ರ ನವೀಕರಣದ ಕಾರ್ಯ ಜರುಗ್ತಾ ಇದೆ. ಬರುವ ಫೆಬ್ರವರಿ 24ರಿಂದ 26ರವರೆಗೆ ಬರು ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಜರುಗಲಿದೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರಾದ ತಾವೆಲ್ಲರೂ ಪಾಲ್ಗೊಂಡು ಶ್ರೀ ಭಗವತಿ ಮಾತೆಯ ಕೃಪಾಕಟಾಕ್ಷಕ್ಕೆ ಮಾತನಾಡಬೇಕು ಅಂತ ಕ್ಷೇತ್ರದ ಸಂಘಟಕರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಆತ್ಮೀಯ ಕುಟುಂಬಸ್ಥರೇ, ನಮ್ಮ ತರವಾಡಿನ ನಾಗನ ಕಟ್ಟೆಯ ಬಳಿಯಲ್ಲಿರುವಂಥ 35 ಸ್ಥಳವನ್ನು ತರವಾಡಿಗೆ ಪಡೆದುಕೊಳ್ಳಲು ನಾವು ತೀರ್ಮಾನಿಸಿರುವಂಥ ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ಕೆ ಸುಮಾರು 90 ಲಕ್ಷದ ಅಂದಾಜು ವೆಚ್ಚ ತಗೊಳ್ಳುವುದಾಗಿ ತಿಳಿಯುತ್ತದೆ. ಈ ಒಂದು ಬೃಹತ್ ಮೊತ್ತಕ್ಕೆ ಕುಟುಂಬದ ಎಲ್ಲ ಸದಸ್ಯರು ತಮಗೆ ನಿಗದಿಪಡಿಸಿದ್ದಕ್ಕಿಂತಲೂ ಹೆಚ್ಚಿನ ಧನ ಸಹಾಯವನ್ನು ನೀಡಿ ಈ ಒಂದು ಕಾರ್ಯವನ್ನು ಪೂರ್ತಿಗೊಳಿಸಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದೇವೆ. ನೀವು ಮಾಡುವಂತ ಈ ಧನ ಸಹಾಯ ಅದು ನಮ್ಮ ಮೂಲ ನೆಲೆಯ ನಮ್ಮ ಕುಲ ದೇವರ ಆ ಒಂದು ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ನಾವು ಮಾಡುವಂತಹ ಈ ಒಂದು ಕಾರ್ಯ ನಮ್ಮೆಲ್ಲರ ಪಾವನವಾದಂತಹ ಈ ಮಣ್ಣಾಗಿದೆ. ಈ ತರವಾದ ತರವಾರು ದೈವಗಳು ಎನ್ನುವ ಮಲಯಾಳ ಅಕ್ಷರದ ಅರ್ಥ ವ್ಯಾಖ್ಯಾನವಾದರೆ ಮಲಯಾಳಂನಲ್ಲಿ ತರ ಅಂತ ಹೇಳಿದ್ರೆ ಅದು ಕನ್ನಡದಲ್ಲಿ ಪಂಚಾಂಗ ಅಂತ ಹೇಳ್ತಾರೆ. ವಾರು ಅಂದ್ರೆ ಅದರಲ್ಲಿ ನೆಲೆಯಾಗಿರುವುದು, ಅಂದ್ರೆ ಪಂಚಾಂಗದಲ್ಲಿ ನೆಲೆಯಾಗಿರುವಂತಹ ದೈವಗಳು ಎಂಬ ಅರ್ಥವನ್ನ ಧರಿಸ್ತದೆ. ಪಂಚಾಂಗ ಅಂತ ಹೇಳಿದ್ರೆ ಒಂದು ರಚನೆಗೆ ಮೂಲ ಕಾರಣ ಪಂಚಾಂಗ. ಒಂದು ಕಟ್ಟಡವು ಅಥವಾ ಇನ್ನಿತರ ಯಾವುದೇ ರಚನೆಗಳು ಆಗ್ತಾ ಇದ್ರೆ ಅದಕ್ಕೆ ಮೂಲ ಕಾರಣವಾಗಿರುವುದು ಪಂಚಾಂಗ. ಅದೇ ರೀತಿ ನಮ್ಮ ನಿಮ್ಮೆಲ್ಲರ ಮೂಲ ನೆಲೆಯೇ ಈ ಒಂದು ತರವಾದ. ಮೂಲ ನೆಲೆಯಲ್ಲಿ ಅಧಿಷ್ಠಿತ ಅಧೀನವಾಗಿರುವಂತಹ ದೈವಗಳೇ ತರವಾದ ದೈವಗಳು. ಯಾವುದೇ ನಾವು ಶುಭ ಕಾರ್ಯಗಳಾಗಿರಲಿ ಅಥವಾ ಇನ್ನಿತರ ಯಾವುದೇ ಕಾರ್ಯಗಳಾಗಿದ್ದರೆ ಮೊದಲ ಆ ಒಂದು ಕಾರ್ಯ ಮೊದಲ ವಂದನೆಯನ್ನು ನಾವು ಸಲ್ಲಿಸುವುದು ನಮ್ಮ ಕುಲದೇವರು. ಕುಲದೇವರ ಆ ಪುಣ್ಯ ನಡೆಯಲ್ಲಿ ನಿಂತು ನಾವು ಮೊದಲ ವಂದನೆಯನ್ನು ನಾವು ಕುಲದೇವರಿಗೆ ಸಲ್ಲಿಸಿ ನಮ್ಮ ಕಾರ್ಯವನ್ನು ನಾವು ತೊಡಗುವಂಥದ್ದು ನಮ್ಮ ಸಂಪ್ರದಾಯ. ಯಾವ ಪುಣ್ಯ ಕ್ಷೇತ್ರದಲ್ಲಿ ನಾವು ತೆರಳಿ ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಮೊದಲ ವಂದನೆ ನಾವು ನಮ್ಮ ಕುಲದೇವರಲ್ಲಿ ಪ್ರಾರ್ಥಿಸಬೇಕು. ಆ ದೇವರ ಅನುಗ್ರಹ ದೊರೆತ ಬಳಿಕವೇ ನಾವು ಇನ್ನಿತರ ಕ್ಷೇತ್ರಗಳಿಗೆ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡಬಹುದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅಷ್ಟೊಂದು ಪ್ರಾಮುಖ್ಯತೆ
ಅಷ್ಟೊಂದು ಪರಮವಾದಂತಹ ಒಂದು ಸತ್ಯವಾಗಿದೆ ನಮ್ಮ ಕುಲದೇವರು. ನಮ್ಮ ಕುಲದೇವರು ಶ್ರೀ ವಯನಾಡು ಕುಲದೇವ. ಶಿವನ ಅಂಶವಾಗಿರುವುದೇ ಶ್ರೀ ವಯನಾಡು ಕುಲ. ಶಿವನ ಅಂಶವಾಗಿರುವಂತಹ ರೂಪವೇ ಶ್ರೀ ವಯನಾಡು ಕುಲವಂತಿದೆ. ಶ್ರೀ ಅಣ್ಣಪ್ಪ ಬಂದಿರಲಿ ನಮ್ಮ ಕುಲದ ಧರ್ಮದೈವಗಳಾಗಿ ತರವಾಡು ಮನೆಯ ಮಧ್ಯದ ಕೋಣೆಯಲ್ಲಿ ಶ್ರೀ ಲಕ್ಷ್ಮೀ ದೀಪ ಬೆಳಗ್ತಾ ಇದೆ. ಸಕಲ ಐಶ್ವರ್ಯಗಳನ್ನು ನೀಡಿ ನಿತ್ಯ ಆ ನಂದಾದೀಪ ಬೆಳಗ್ತಾ ಇರುವುದು, ಆ ಜ್ಯೋತಿ ನಿತ್ಯವಾಗಿ ಬೆಳಗ್ತಾ ಇದ್ರೆ ಅದು ನಮಗೆ ದಾರಿದೀಪವಾಗಿರುತ್ತೆ. ಅದು ಅಷ್ಟ ಐಶ್ವರ್ಯಗಳಲ್ಲಿ ನೀಡುವಂತಹ ದೀಪವಾಗಿದೆ. ಅದು ತರವಾಡುವ ಮಧ್ಯ ಭಾಗದಲ್ಲಿ ಆ ಲಕ್ಷ್ಮೀ ದೀಪವು ಬೆಳಗ್ತಾ ಇದೆ. ತರವಾಡುವ ಅಡುಗೆ ಕೋಣೆಯ ಬೆಳ್ಳಿಯ ಉಯ್ಯಾಲೆಯಲ್ಲಿ ಕೊರತಿ ಅಮ್ಮ ನೆಲೆಸಿರುತ್ತಾರೆ. ಕೊರತಿ ಅಮ್ಮ ಪಾರ್ವತಿ ಸ್ವರೂಪನಾಗಿದ್ದಾರೆ. ಸಾಕ್ಷಾತ್ ಅನ್ನಪೂರ್ಣೆಯಾಗಿ ತರವಾಡು ಮನೆಯ ಅಡುಗೆ ಕೋಣೆಯಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಅಕ್ಷಯವಾಗಿ ಕಾಯುತ್ತಾಳೆ ಆ ಮಹಾಮಾತೆ ಕೊರತಿ ಅಮ್ಮ. ಅವರು ನಮ್ಮ ತರವಾಡು ಅಡುಗೆ ಕೋಣೆಯಲ್ಲಿ ನೆಲೆಯಾಗಿರುವುದರಿಂದ ನಮಗೆಲ್ಲರಿಗೂ ಆಹಾರಕ್ಕೆ ಕೊರತೆಯಾಗದಾಗಿ ಆ ಮಹಾಮಾತೆ ಕಾಯುತ್ತಾ ಇದ್ದಾಳೆ ಎನ್ನುವ ನಂಬಿಕೆ ನಮ್ಮದು. ಅದೇ ರೀತಿ ಶ್ರೀ ಗುಳಿಗದೇವ ಕ್ಷೇತ್ರಪಾಲಕರಾಗಿ ನಮ್ಮೆಲ್ಲರ ಶ್ರೀರಕ್ಷೆಗೆ ರಕ್ಷಣೆಗಾಗಿ ಕಾಯುತ್ತಾ ಇರುವಂತಹವರಾಗಿದೆ ಗುಳಿಗದೇವ. ಇನ್ನು ನಾಗದೇವರು, ಇದು ನಮ್ಮ ಕುಲದ ನಾಗದೇವರಾಗಿದ್ದಾರೆ. ನಮ್ಮ ಮೂಲ ನೆಲೆಯ ನಾಗದೇವರಾಗಿದ್ದಾರೆ. ಶ್ರೀ ತರವಾಡು ಕ್ಷೇತ್ರದ ಯಜಮಾನ ಸ್ಥಾನದಲ್ಲಿ ನೈಋತ್ಯ ಭಾಗದಲ್ಲಿ ನೆಲೆಯಾಗಿರುವವರಾಗಿದ್ದಾರೆ. ಇದು ನಮ್ಮ ಕುಲದ ನಾಗದೇವರು. ನಾಗರ ಮೂಲ ನೆಲೆಯಾಗಿರುವುದು ಸುಬ್ರಹ್ಮಣ್ಯವಾಗಿದ್ದರೆ, ನಮ್ಮ ಕುಟುಂಬದ ನಾಗ ಅದು ನಮ್ಮ ಮೂಲ ನಾಗದೇವರಾಗಿರ್ತಾರೆ. ಬೇರೆ ಬೇರೆ ಊರುಗಳಲ್ಲಿ ನೀವು ನೆಲೆಯಾಗಿರುವವರು ಆ ಊರಿನ ಆ ಪ್ರಾದೇಶಿಕವಾದಂತಹ ರೀತಿಯಲ್ಲಿ ನಾಗಾರಾಧನೆ ಇರುವುದು, ಅದು ನಾವಲ್ಲಿ ನೆಲೆಸಿದ ಬಳಿಕ ನಮಗೆ ಲಭಿಸುವಂತ ಶಕ್ತಿಗಳಾಗಿದೆ. ಆದರೆ ಕುಟುಂಬದ ನಾಗದೇವರು ಅದು ನಮ್ಮ ಹಿರಿಯರ ಕಾಲದಿಂದಲೂ ಆರಾಧಿಸಿಕೊಂಡು ಬಂದಂತ ನಾಗದೇವರಾಗಿದೆ. ಆದ ಕಾರಣ ಆ ನಾಗದೇವರ ನಡೆಯದಂತೂ ನಾವು ಶ್ರದ್ಧಾ ಭಕ್ತಿಯಲ್ಲಿ ಪ್ರಾರ್ಥನೆಗೊಂಡರೆ ನಮಗೆ ಅದರ ಫಲಪ್ರಾಪ್ತಿ ಸಿಗುವುದು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದಾಗ ನಾವು ಮೊದಲು ನೆನಪನ್ನ ಮಾಡಬೇಕಾದ್ದು ನಮ್ಮ ಕುಲದೇವರನ್ನು. ಸಕಲ ದುರಿತಗಳನ್ನ ನಾಶ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂತವರಾಗಿದ್ದಾರೆ ನಮ್ಮ ಕುಲದೇವರು. ನಿಷ್ಕಲ್ಮಶವಾಗಿ ನೀವು ಅವರ ನಡೆಯಲು ನಿಂತು ಪ್ರಾರ್ಥನೆಯಲ್ಲಿ ನಿಷ್ಕಲ್ಮ ಭಕ್ತಿಗೆ ಆ ದೇವರು ಶ್ರದ್ಧಾ ಭಕ್ತಿಯಲ್ಲಿ ನಾವು ಬೇಡಿದರೆ ಆ ದೇವರು ಉಳಿಯುತ್ತಾ ಇದ್ದಾರೆ.
ನಮ್ಮ ತರವಾಡಿಯಲ್ಲಿ ಪ್ರತಿ ತಿಂಗಳ ಸಂಕ್ರಮಣ ದಿವಸ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಸಂಕ್ರಮಣ ದೀಪಾರಾಧನೆ ಜರುಗ್ತಾ ಇದೆ. ಅದೇ ರೀತಿ ಗಣೇಶ ಚತುರ್ಥಿಯ ದಿವಸ ಚೌತಿಯ ಪೂಜೆ ಕೂಡ ಜರುಗ್ತಾ ಇದೆ. ವಿಶುಕಲಿ ದಿವಸ ಅಂದರೆ ನಮ್ಮ ತೀಯ ಸಮುದಾಯಕ್ಕೆ ವರ್ಷದ ಆರಂಭವಾಗಿದೆ ವಿಶುಕಲಿ. ಆ ವಿಶುಕಲಿ ದಿವಸ ನಾವು ನಮ್ಮ ಕುಲ ದೇವರ ನಡೆಯಲ್ಲಿ ಬಂದು ಅಲ್ಲಿ ಇಟ್ಟಂತ ಆ ಫಲಪುಷ್ಪಗಳ ಕಣಿಯನ್ನ ಕಂಡು ಶ್ರೀ ದೇವರ ಅನುಗ್ರಹವನ್ನು ಪಡೆಯುವುದೇ ವಿಶುಕಲಿ ಪೂಜೆಯ ವಿಶೇಷತೆ. ಆ ವಿಶುಕಲಿ ಪೂಜೆ ಕೂಡ ಇದೆ. ಅದೇ ರೀತಿ ಸಿಂಹ ಮಾಸ ಅಂದರೆ ಸ್ವರ್ಣ ತಿಂಗಳು, 1 ತಿಂಗಳ ಪರ್ಯಂತ ಸಿಂಹ ಮಾಸ ಪೂಜಾ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಜರುಗ್ತಾ ಇರ್ತವೆ. ಇಡೀ ಒಂದು ವರ್ಷದಲ್ಲಿ ಅತ್ಯಂತ ಪ್ರಸಕ್ತ ತಿಂಗಳು ಅಂತ ಹೇಳಿದ್ರೆ ಅದು ಸಿಂಹ ಮಾಸ. ಆಗಸ್ಟ್ ಸಂಕ್ರಮಣ ಕಳೆದು ಸೆಪ್ಟೆಂಬರ್ ಸಂಕ್ರಮಣದ ಒಳಗೆ ಬರುವಂತ ತಿಂಗಳನ್ನೇ ನಾವು ಸಿಂಹ ಮಾಸ. ಆ ಸಿಂಹ ಮಾಸ ಅತಿ ಪ್ರಸಕ್ತವಾದ ಕಾಲ ಅಂತ ನಮಗೆ ಹೇಳಿದ್ದಾರೆ. ಆದ ಕಾರಣ ನಮ್ಮ ಹಿರಿಯರು ಆ ತಿಂಗಳಲ್ಲಿ ತರವಾಡಿಗೆ ಬಂದು ತರವಾಡಿನ ನಂದಾದೀಪಕ್ಕೆ ತೆಂಗಿನ ಎಣ್ಣೆಯನ್ನು ಸಮರ್ಪಿಸುವಂತಹ ಒಂದು ಪರಿಪಾಠ ಹಿಂದಿನ ಕಾಲದಲ್ಲಿ. ಅದೇ ರೀತಿ ಅಕ್ಟೋಬರ್ 27ನೇ ತಾರೀಕು ಪ್ರತಿ ವರ್ಷ ತುಲಾ ಸಂಕ್ರಮಣ ಕಳೆದು 10ನೇ ದಿನ ಅಂದು ಕೈಲಾಸ ಶ್ರೀ ಭಗವತಿ ಕ್ಷೇತ್ರದಲ್ಲಿ ನಮ್ಮ ತರವಾಡಿಯ ವತಿಯಿಂದ ತುಲಾ ಪತ್ರೋತ್ಸವ ನಡೆಸ್ತಾ ಇದೆ. ತುಲಾ ಸಂಕ್ರಾಂತಿ ಕಳೆದು 10ನೇ ದಿನ ಆದ ಕಾರಣ ಅದಕ್ಕೆ ತುಲಾ ಪತ್ರೋತ್ಸವ. ಆ ದಿವಸ ಶ್ರೀ ಭಗವತಿ ಮಾತೆಗೆ ಹೊಸ ಅಕ್ಕಿಯ ನೈವೇದ್ಯವನ್ನು ನಾವು ಮಾಡಿ ನಮ್ಮ ಕುಟುಂಬದವರು ಸೇರಿ ಆ ಮಾತೆಗೆ ಆ ಉತ್ಸವವನ್ನು ನೆನೆಸಿಕೊಂಡು ಪುರಾತನ ಕಾಲದಿಂದಲೂ ಮಾಡ್ತಾ ಇದ್ದೇವೆ. ಈಗಲೂ ಅದು ಶ್ರದ್ಧಾ ಭಕ್ತಿಯಿಂದ ನಡೀತಾ ಇದೆ. ತುಲಾಪತ್ತಿನ ಐತಿಹ್ಯ ಅಂತ ಹೇಳಿದ್ರೆ ಪೂರ್ವ ಕಾಲದಲ್ಲಿ ನಮ್ಮ ಗುರು ಕಾರಣವಾದವರು ಕೈಲಾಸ ಭಗವತಿ ಕ್ಷೇತ್ರಕ್ಕೆ ಶಿಲಾನ್ಯಾಸ ಕೈಗೊಂಡು ಭಗವತಿ ಮಾತೆಯ ಅಪ್ಪಣೆಯ ಮೇರೆಗೆ ಕ್ಷೇತ್ರ ಶಿಲಾನ್ಯಾಸಗಳು ಅಂದಿನ ನಮ್ಮ ಮೂಲಮಂಜು ವಂಶದ ಗುರು ಕಾರಣವಾದವರು ಅವರಿಂದ ಶಿಲಾನ್ಯಾಸ ಕೈಗೊಂಡಾಗ ಅವರ ಪ್ರಾರ್ಥನೆಯನ್ನು ಆ ಮಾತೆ ಹೇಳಿದ ಮಾತಿನ ಪ್ರಕಾರ 1 ದಿನದ ಆ ಒಂದು ಉತ್ಸವವನ್ನು ಆ ಕಾರಣಗಳು ಹಾಗೂ ಅವರ ಕುಟುಂಬವಾದ ಈ ಕೊಡಗಂ ತರವಾಡಿನ ಮಾತಿನ ಇಂದಿಗೂ ಆ ಉತ್ಸವ ಮೂಲ ಮಂಜು ವಂಶದ ಬಂಗೇರ ಈ ಕೊಡಗಂ ತರವಾಡಿನ ವತಿಯಿಂದಲೇ ಜರುಗ್ತಾ ಬಂದಿದೆ.
ಹೊಸತಟ್ಟಿಂದ ಮತ್ತು ಗಿಲ್ಲಡಿದ್ದೇವೆ ಇದು ಅಲ್ಲ ಮನೆ ಅಲ್ಲೇ ಅಕ್ಕ ಸಂಕೋಲಿಗೆ ಭಗವತ್ ಯಾರು ಬೈದವರಿಲ್ಲ ಬಕ್ಕ ವರ್ಷ ಅವು ವರ್ಷ ವರ್ಷ फिर ಮಾಡಿ ಮಕ್ಕಳು ಅಗಲೇ ಮಾಡಿ ಇಲ್ಲೇ ಬರ್ತಿದೆ ಕಟ್ಟು ಪಕ್ಕನ ಬರ್ತಿದ್ದೆ ಬೇಡ ಚೌಲಿ ಮಾಡ್ತೀರಾ
Saya apa jauh tadi, air koda. Itu malu di becek. Ada putih apa boleh Aku kan pandai becek tahu. Kami pakatlah kan. Kami kita tidak jalan lagi. Aku pun tadi cari. Curi apa kan? Ada orang yang tidak ada ini. Itu pacar lah curi. Itu pacar.